ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಮ್ಮ ಕರ್ತರಾದ ಪ್ರಭು ಯೇಸು ಕ್ರಿಸ್ತರ ಕೃಪಾವರಗಳು ನಿಮ್ಮೊಡನೆಯೂ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ವಚನಾಮೃತ ಕಾರ್ಯಕ್ರಮವನ್ನು ವೀಕ್ಷಿಸುವ ನನ್ನ ಸಹೋದರ ಸಹೋದರಿಯರೇ, ನನ್ನ ಮಿತ್ರರೇ, ನಾವೊಂದು ಗೀತೆಯನ್ನು ಹಾಡೋಣ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ ನನ್ನ ಪ್ರೀತಿಯ ಯೇಸುವೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ ನನ್ನ ಪ್ರೀತಿಯ ಯೇಸುವೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ ನನ್ನ ಪ್ರೀತಿಯ ಯೇಸುವೆ. ಎಲ್ಲರೂ ನನ್ನ ಕೈ ಬಿಟ್ಟರು, ನೀವು ಕೈ ಬಿಡುವ ದೇವರಲ್ಲ. ಎಲ್ಲರೂ ನನ್ನ ಕೈ ಬಿಟ್ಟರು, ನೀವು ಕೈ ಬಿಡುವ ದೇವರಲ್ಲ. ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ಪ್ರಾರ್ಥಿಸೋಣ. ಸರ್ವಶಕ್ತ ತಂದೆಯೇ, ನಿಮಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಿಮ್ಮ ಮಕ್ಕಳಾದ ನಾವು ನಿಮ್ಮಲ್ಲಿ ಪ್ರಾರ್ಥಿಸುವಾಗ ಸ್ವರ್ಗವನ್ನು ತೆರೆದು ನಮ್ಮನ್ನು ಆಶೀರ್ವದಿಸುತ್ತೀರಿ. ನಮ್ಮ ಮೇಲೆ ಕೃಪಾವರಗಳನ್ನು ಸುರಿಸುತ್ತೀರಿ. ನಮ್ಮ ಮೇಲೆ ದಯೆ ತೋರಿಸಿ ನಮ್ಮ ರೋಗಗಳನ್ನು ಗುಣ ಮಾಡುತ್ತೀರಿ. ನಮ್ಮ ಕೊರತೆಗಳನ್ನು ನೀಗಿಸುತ್ತೀರಿ. ನಮಗೆ ಬೇಕಾದ ಎಲ್ಲ ವಸ್ತುಗಳನ್ನು ಒದಗಿಸಿ ಈ ಲೋಕದಲ್ಲಿ ನಾವು ಪವಿತ್ರತೆಯಿಂದ ಹಾಗೂ ನಿಮ್ಮ ಕೃಪಾವರಗಳಿಂದ ನಿತ್ಯ ಜೀವವನ್ನು ಪಡೆಯುವಂತೆ ಅನುಗ್ರಹಿಸುತ್ತೀರಿ. ನಾವು ಮಾಡುವ ಪ್ರಾರ್ಥನೆಗಳನ್ನು ನೀವು ಸ್ವೀಕರಿಸಿರಿ. ನಮ್ಮೆಲ್ಲರನ್ನು ಆಶೀರ್ವದಿಸಿ ನನ್ನ ಸಹೋದರ ಸಹೋದರಿಯರ ಕೋರಿಕೆಗಳ ಅನುಸಾರವಾಗಿ, ಅಗತ್ಯಗಳಿಗೆ ಅನುಸಾರವಾಗಿ ಅವರಿಗೆ ಬೇಕಾದ ಎಲ್ಲವುಗಳನ್ನು, ವಿಶೇಷವಾಗಿ ಆಯುರಾರೋಗ್ಯವನ್ನು, ಸುಖ ಸಂತೋಷವನ್ನು, ಆರ್ಥಿಕವಾದ ಸಮೃದ್ಧಿಯನ್ನು, ಶ್ರೀಮಂತಿಕೆಯನ್ನು, ಸವಲತ್ತುಗಳನ್ನು, ಭಯಭಕ್ತಿಯ ಹಾಗೂ ಪ್ರೀತಿ ಅನ್ಯೋನ್ಯತೆಯ ಕುಟುಂಬ ಜೀವನವನ್ನು ಒದಗಿಸಿರಿ. ನಿಮ್ಮ ಪುತ್ರರಾದ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಹಾಗೂ ಪವಿತ್ರಾತ್ಮರ ಐಕ್ಯದಲ್ಲಿ ಈ ಪ್ರಾರ್ಥನೆಯನ್ನು ನಾವು ಮಾಡುತ್ತೇವೆ. ಆಮೆನ್. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮೊಡನೆಯೂ ಇರಲಿ. ಸಂತ ಲೂಕ ಬರೆದ ಶುಭ ಸಂದೇಶದಿಂದ ವಾಚನ. ಪವಿತ್ರ ಪುಸ್ತಕದಲ್ಲಿ ಲೂಕ ಬರೆದ ಶುಭ ಸಂದೇಶವನ್ನು ತೆರೆಯಿರಿ. ಅಲ್ಲಿ 9ನೇ ಅಧ್ಯಾಯದಲ್ಲಿ 51ನೇ ವಚನ, ಆಮೇಲೆ 57ನೇ ವಚನದಿಂದ 62ನೇ ವಚನದವರೆಗೆ. ಗಾಸ್ಪಲ್ ಆಫ್ ಸೈಂಟ್ ಲೂಕ್ ಚಾಪ್ಟರ್ 9 verses 57 to 62, beginning with verse 51. ತಾವು ಸ್ವರ್ಗಾರೋಹಣವಾಗುವ ದಿನಗಳು ಸಮೀಪಿಸಲು ಯೇಸು ಸ್ವಾಮಿ ಜೆರುಸಲೇಮಿಗೆ ಅಭಿಮುಖರಾಗಿ ಹೊರಡಲು ನಿರ್ಧರಿಸಿದರು.
ಅವರೆಲ್ಲರೂ ದಾರಿಯಲ್ಲಿ ಹೋಗುತ್ತಿರುವಾಗ ಒಬ್ಬನು ಯೇಸುವಿಗೆ, ನೀವು ಎಲ್ಲಿ ಹೋದರೂ ನಾನು ಹಿಂಬಾಲಿಸುತ್ತೇನೆ ಎಂದನು. ಯೇಸು ಅವನಿಗೆ, ನರಿಗಳಿಗೆ ಗುಹೆಗಳು ಉಂಟು, ಆಕಾಶದ ಪಕ್ಷಿಗಳಿಗೆ ಗೂಡುಗಳುಂಟು, ಆದರೆ ನರಪುತ್ರನಿಗೆ ತಲೆ ಇಡುವುದಕ್ಕೂ ಸ್ಥಳವಿಲ್ಲ ಎಂದರು. ಇನ್ನೊಬ್ಬನಿಗೆ ಯೇಸು, ನನ್ನನ್ನು ಹಿಂಬಾಲಿಸು ಎಂದು ಹೇಳಿದಾಗ ಅವನು, ಸ್ವಾಮಿ, ಮೊದಲು ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮುಗಿಸುವ ತನಕ ಸಮಯ ಕೊಡಿ ಎಂದನು. ಅವನಿಗೆ ಯೇಸು, ಸತ್ತವರೇ ತಮ್ಮ ಸತ್ತವರನ್ನು ಸಮಾಧಿ ಮಾಡಿಕೊಳ್ಳಲಿ, ನೀನಾದರೂ ಹೋಗು, ದೇವರ ಸಾಮ್ರಾಜ್ಯವನ್ನು ಪ್ರಚಾರ ಮಾಡು ಎಂದು ಹೇಳಿದರು. ಮತ್ತೊಬ್ಬನು, ನಿಮ್ಮನ್ನು ಹಿಂಬಾಲಿಸುತ್ತೇನೆ ಪ್ರಭು, ಆದರೆ ಮೊದಲು ಮನೆಯವರನ್ನು ಬೀಳ್ಕೊಟ್ಟು ಬರಲು ಅಪ್ಪಣೆ ಆಗಬೇಕು ಎಂದನು. ಯೇಸು ಅವನನ್ನು ನೋಡಿ, ನೇಗಿಲಿಗೆ ಕೈ ಹಾಕಿ ಹಿಂದಕ್ಕೆ ನೋಡುವವನು ದೇವರ ಸಾಮ್ರಾಜ್ಯಕ್ಕೆ ತಕ್ಕವನಲ್ಲ ಎಂದರು. ನೇಗಿಲಿಗೆ ಕೈ ಹಾಕಿ ಹಿಂದಕ್ಕೆ ನೋಡುವವನು ದೇವರ ಸಾಮ್ರಾಜ್ಯಕ್ಕೆ ತಕ್ಕವನಲ್ಲ ಎಂದರು. ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ನನ್ನ ಪ್ರೀತಿಯ ಸ್ನೇಹಿತರೆ, ನಿಮಗೆಲ್ಲರಿಗೆ ನನ್ನ ವಂದನೆಗಳು. ಇವತ್ತಿನ ದಿನ ನಿಮಗೆ ವಿಶೇಷವಾದ ದೇವರ ಅನುಭವವನ್ನು, ದೇವರ ಕೃಪಾ ವರಗಳನ್ನು ಹಾಗೂ ನೀವು ಪ್ರಾರ್ಥಿಸುವಂತಹ ಪ್ರತಿಯೊಂದು ಬೇಡಿಕೆಗಳು ಈಡೇರಲೆಂದು ನಾನು ಆಶಿಸುತ್ತೇನೆ. ಈಗ ನಾವು ಆಲಿಸಿದಂತಹ ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ, ಪ್ರಭು ಯೇಸು ಕ್ರಿಸ್ತರು ಸ್ವರ್ಗಾರೋಹಣವಾಗುವ ದಿನಗಳು ಸಮೀಪಿಸಲು ಅವರು ಜೆರುಸಲೇಮಿಗೆ ಅಭಿಮುಖವಾಗಿ ಹೊರಡಲು ದೃಢವಾಗಿ ನಿರ್ಧರಿಸಿದರು ಎಂದು ಬರೆಯಲ್ಪಟ್ಟಿದೆ. ದೃಢವಾಗಿ ನಿರ್ಧರಿಸಿದರು. ಎಲ್ಲರೂ ಹೇಳಿ, ದೃಢವಾಗಿ. ನಿಮ್ಮ ಪುಸ್ತಕದಲ್ಲಿ ಆ ದೃಢ ಎಂಬಂತಹ ಶಬ್ದ ಇಲ್ಲದಿರ್ಬೋದು. ನಿಜವಾದ ಒರಿಜಿನಲ್ ಟ್ರಾನ್ಸ್ಲೇಷನ್ನಲ್ಲಿ ಹಿ ಮೇಡ್ ಅಪ್ ಹಿಸ್ ಮೈಂಡ್ ಟು ಗೋ ಟು ಜೆರುಸಲೇಮ್. ದೃಢವಾಗಿ ನಿರ್ಧರಿಸಿದರು. ಕೇವಲ ನಿರ್ಧಾರ ಮಾಡಿದರು ಮಾತ್ರವಲ್ಲ, ದೃಢವಾಗಿ ನಿರ್ಧಾರ ಮಾಡಿದರು. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ದೃಢವಾಗಿ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಅಗತ್ಯವಿದೆ. ಅದು ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ದೃಢವಾದ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಳಬೇಕು. ನೀವು ಮಾರ್ಗದಲ್ಲಿ ಹೋಗುವಾಗ ಜಾಹೀರಾತುಗಳನ್ನು ನೋಡಿದ್ದಿರ್ಬೋದು. ದೊಡ್ಡ ದೊಡ್ಡ ಬಿಲ್ ಬೋರ್ಡ್ಸ್ಗಳು. ಆ ಬಿಲ್ ಬೋರ್ಡ್ಸ್ಗಳಲ್ಲಿ ಹೊಸ ಹೊಸ ಬಂಗಾರದ ನಗಗಳು ಬಂದಿವೆ, ಹೊಸ ಹೊಸ ಡಿಸೈನ್ನ ವಜ್ರದ ನಗಗಳು, ಆಭರಣಗಳು ಬಂದಿವೆ, ಕೈ ಬಳೆಗಳು ಅಥವಾ ಕುತ್ತಿಗೆಯಲ್ಲಿ ಹಾಕುವಂತಹ ಸರಗಳು, ಅಥವಾ ಹೊಸ ಹೊಸ ಫ್ಯಾಷನ್ನ ಸೀರೆಗಳು, ಬಟ್ಟೆ ಬರೆಗಳು, ಫ್ಯಾಷನ್ನ ಡ್ರೆಸ್ಗಳು ಬಂದಿವೆ, ಒಳ್ಳೆಯ ಒಳ್ಳೆಯ ಶೂಗಳು, ಹೊಸದಾದ ಡಿಸೈನ್ನ ಫಾರಿನ್ನಲ್ಲಿ ಉತ್ಪಾದಿಸಿದಂತಹ ಮೇಡ್ ಇನ್ ಫಾರಿನ್ ಕಂಟ್ರೀಸ್, ಅಥವಾ ಒಳ್ಳೆ ಒಳ್ಳೆಯ ವಾಚ್ಗಳು, ಅದರ ಜಾಹೀರಾತುಗಳನ್ನು ನೋಡಿದಿರ್ಬೋದು, ಬಿಲ್ ಬೋರ್ಡ್ಸ್ಗಳನ್ನು ನೋಡಿದಿರ್ಬೋದು. ಒಳ್ಳೆ ಒಳ್ಳೆಯ ಮೊಬೈಲ್, ಮೋಸ್ಟ್ ಮಾಡರ್ನ್, ಅದರಲ್ಲಿ ಬೆಸ್ಟ್ ಆಫ್ ಕ್ಯಾಮರಾ, ಲಾಟ್ಸ್ ಆಫ್ GB ಅದರಲ್ಲಿ ಸ್ಟೋರೇಜ್ ಅದರಲ್ಲಿ ಇದೆ, ಬಹಳ ಬೆಲೆ ಬಾಳುವಂತಹ ಆ ಮೊಬೈಲ್ ಅಲ್ಲ. ಒಳ್ಳೆಯ ಒಳ್ಳೆಯ ಕಾರುಗಳು ಅಥವಾ ಒಳ್ಳೆಯ ಬೈಕ್ಗಳು, ಹೊಸ ಹೊಸ ಡಿಸೈನ್ನ ಬೈಕ್ಗಳು, ಹೊಸ ಹೊಸ ಡಿಸೈನ್ನ ಕಂಪ್ಯೂಟರ್, ಲ್ಯಾಪ್ಟಾಪ್ಸ್, ವಿವಿಧ ವಸ್ತುಗಳು, ಅಥವಾ ಫ್ಲ್ಯಾಟ್ಸ್, ರೆಸಿಡೆನ್ಷಿಯಲ್ ಫ್ಲ್ಯಾಟ್ಸ್, ದೊಡ್ಡ ದೊಡ್ಡ ಒಳ್ಳೆಯ ಬಿಲ್ಡಿಂಗ್ನಲ್ಲಿ, ಒಳ್ಳೆಯ ಪರಿಸರದಲ್ಲಿ, ಒಳ್ಳೆಯ ಸವಲತ್ತುಗಳಿರುವಂತಹ ಫ್ಲ್ಯಾಟ್ಗಳು, ಮನೆಗಳು. ಇವುಗಳಿಂದ ನೀವು ಆಕರ್ಷಿಸಲ್ಪಟ್ಟಿರ್ಬೋದು. ಯು ಆರ್ ಅಟ್ರಾಕ್ಟೆಡ್ ಟು ದ್ಯಾಟ್. ನನಗೆ ಎಷ್ಟೋ ಸಾರಿ ಆಕರ್ಷಣೆ ಆಗಿದೆ. ಅದನ್ನು ನನಗೆ ಕೂಡ ಖರೀದಿಸಬೇಕು, ಅದನ್ನು ನಾನು ಕೂಡ ಕ್ರಯಕ್ಕೆ ತೆಗೆದುಕೊಳ್ಬೇಕೆಂಬಂತಹ ಆಸೆ ನನ್ನಲ್ಲಿ ಕೂಡ ಹುಟ್ಟಿದೆ. ಖಂಡಿತವಾಗಿ ನಿಮ್ಮಲ್ಲಿ ಹುಟ್ಟಿದ್ದಿರ್ಬೋದು. ಹೌದು, ಈ ಜಾಹೀರಾತುಗಳು ನಮ್ಮನ್ನು ಬಹಳ ಹೆಚ್ಚಾಗಿ ಆಕರ್ಷಿಸ್ತವೆ. ಈ ಜಾಹೀರಾತುಗಳ ಆಕರ್ಷಣೆಯಿಂದ ಅಥವಾ ಅವುಗಳ ಪ್ರಕಾರ ನಡೆದುಕೊಳ್ಳಬೇಕೆಂಬಂತಹ ಬಯಕೆಯಿಂದ ಪಾರಾಗುವುದು ಅಷ್ಟೊಂದು ಸುಲಭ ಅಲ್ಲ. ಒಂದು ದೊಡ್ಡ ಶಾಪಿಂಗ್ ಮಾಲ್ ಇತ್ತು. ಇದೊಂದು ಸಾಮತಿ, ಪವಿತ್ರ ಪುಸ್ತಕದಲ್ಲಿ ಇಲ್ಲ, ನನ್ನದೇ ಒಂದು ಸಾಮತಿ. ಒಂದು ದೊಡ್ಡ ಮಾಲ್ ಇತ್ತು. ಆ ಮಾಲ್ನ ಮುಂದೆ ದೊಡ್ಡ ಜಾಹೀರಾತು ಹಾಕಲ್ಪಟ್ಟಿತ್ತು. ಇಲ್ಲಿ ಒಳ್ಳೆಯ ಒಳ್ಳೆಯ ಪತಿಗಳು ಅಥವಾ ಪತ್ನಿಯರು ಸಿಗುತ್ತಾರೆ ಎಂದು. ಈ ಬಿಲ್ಡಿಂಗ್ನಲ್ಲಿ ಕೇವಲ ಪತ್ನಿಯರು ಅಥವಾ ಪತಿಗಳು ಮಾತ್ರ ಸಿಗುತ್ತಾರೆ. ಬೇರೆ ಯಾವುದೇ ವಸ್ತುಗಳು ಇಲ್ಲಿ ಸಿಗುವುದಿಲ್ಲ. ಈ ನಮ್ಮ ಸಿಟಿ ಸೆಂಟ್ರಲ್ ಅಥವಾ ಫಾರಮ್ ಮಾಲ್ ಅಂತ ಒಂದು ದೊಡ್ಡ ಮಾಲ್, ಒಂದು ದೊಡ್ಡ ವ್ಯಾಪಾರದ ಮಳಿಗೆ,
7 ಅಂತಸ್ತಿನ ಮಾಳಿಗೆ. ಅದರಲ್ಲಿ ಪತಿಯಂದಿರು ಅಥವಾ ಪತ್ನಿಯಂದಿರು ಲಭ್ಯವಾಗಿದ್ದಾರೆ ಎಂಬಂತಹ ಜಾಹೀರಾತನ್ನು ನೋಡಿದಾಗ ಎಷ್ಟೋ ಮಂದಿ ಸ್ತ್ರೀಯರಿಗೆ ಹಾಗೂ ಪುರುಷರಿಗೆ ಒಂದು ಆಸೆ ಹುಟ್ಟಿತು, ನನಗೆ ಒಳ್ಳೆಯ ಪತಿ ಬೇಕು, ನನಗೆ ಒಳ್ಳೆಯ ಪತ್ನಿ ಬೇಕು. ಅಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮ ಪತಿ ಇದ್ದರೂ ಕೂಡ, ನಿಮ್ಮ ಪತ್ನಿ ಇದ್ದರೂ ಕೂಡ ಅವರನ್ನು ಬದಲಾಯಿಸಬೇಕೆಂದಿಲ್ಲ. ಇಲ್ಲಿ ಆ ಪತಿ ನಿಮಗೆ ಬೇಕಾದ ಹಾಗೆ ಅವರು ಬದಲಾಗುವಂತೆ ನೀವು ಮಾಡ್ಬೋದು. ಅದರಿಂದ ಎಷ್ಟೋ ಮಂದಿ ಆಕರ್ಷಿಸಲ್ಪಟ್ಟು ಅಲ್ಲಿ ಹೋದರು. ಅಲ್ಲಿ ಹೋದಾಗ ಕೆಲವು ಸೂಚನೆಗಳಿದ್ದವು, ಮಾತ್ರವಲ್ಲ ಕೆಲವು ಕಂಡೀಷನ್ಸ್, ಷರತ್ತುಗಳಿದ್ದವು. ಆ ಷರತ್ತುಗಳ ಪ್ರಕಾರ ನೀವು ಕೆಳಗಿನ ಮಾಳಿಗೆಯಿಂದ ಮೇಲೆ ಮೇಲೆ ಹೋಗ್ಬೋದು, ಕೊನೆಯ ಮಾಳಿಗೆವರೆಗೆ. ಒಂದು ಸಾರಿ ಒಂದು ಮಾಳಿಗೆಯನ್ನು ಬಿಟ್ಟು ಇನ್ನೊಂದು ಮೇಲಿನ ಮಾಳಿಗೆ ಹೋದರೆ ಆಮೇಲೆ ಹಿಂದಿರುಗಿ ಬರುವ ಹಾಗೆ ಇಲ್ಲ. ನೀವು ಒಂದು ಸಾರಿ ಒಂದು ದೃಢವಾದ ನಿರ್ಧಾರ ತೆಗೆದುಕೊಂಡ್ರೆ ಅಲ್ಲಿ ಸಿಗುವಂತಹ ಪತ್ನಿಯನ್ನು ಅಥವಾ ಪತಿಯನ್ನು ಪಡೆದು ನೀವು ಸೀದಾ ಮನೆಗೆ ಹೋಗಬೇಕು. ಅಥವಾ ನಿಮ್ಮ ಪತಿ ಅಥವಾ ಪತ್ನಿ ಆ ರೀತಿಯಲ್ಲಿ ಒಂದು ಮಾಳಿಗೆಯಲ್ಲಿ ಬದಲಾಯಿಸಿದ ನಂತರ ಆ ಹೊಸ ಗುಣಗಳಿಂದ ವರಗಳಿಂದ ತುಂಬಿದಂತಹ ಪತಿ ಅಥವಾ ಪತ್ನಿಯನ್ನು ತೆಗೆದುಕೊಂಡು ನೀವು ಮನೆಗೆ ಹೋಗಬೇಕು. ಒಬ್ಬ ಸ್ತ್ರೀ, ಒಬ್ಬ ಸಹೋದರಿ ಈ ಒಂದು ವ್ಯಾಪಾರದ ಮಾಳಿಗೆಯಿಂದ ಆಕರ್ಷಿಸಲ್ಪಟ್ಟು ಅಲ್ಲಿ ಹೋದರು. ಮೊದಲನೇ ಮಾಳಿಗೆಯನ್ನು ಪ್ರವೇಶಿಸಿದರು. ಅಲ್ಲಿ ಬರೆಯಲ್ಪಟ್ಟಿದೆ, ಇಲ್ಲಿ ಆಧ್ಯಾತ್ಮಿಕವಾದ ಭಯಭಕ್ತಿಯ ಪತಿ ಎಂದಿರು ಲಭ್ಯವಾಗಿದ್ದಾರೆ. ಯಾವ ರೀತಿಯ ಭಯಭಕ್ತಿಯ ಪತಿ ನಿಮಗೆ ಬೇಕು? ಅಲ್ಲಿ ಬರೆಯಲ್ಪಟ್ಟಿದೆ, ವಿವಿಧ ರೀತಿಯಲ್ಲಿ ಭಯಭಕ್ತಿಯ ಪತಿಯಂದಿರು. ಬೆಳಗ್ಗೆ ಪ್ರಾರ್ಥನೆ ಮಾಡುವವರು, ಸಂಜೆ ಪ್ರಾರ್ಥನೆ ಮಾಡುವವರು, ಬೆಳಿಗ್ಗೆ ಸಂಜೆ 2 ಸಮಯ ಪ್ರಾರ್ಥನೆ ಮಾಡುವವರು, ಬೈಬಲ್ ಓದುವವರು, ಬೇರೆ ಬೇರೆ ನವೀನಗಳನ್ನು ಮಾಡುವವರು, ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವವರು, ಅಥವಾ ಕೆರೆಸ್ಮ್ಯಾಟಿಕ್ ಪ್ರೇಯರ್ ಮಾಡುವವರು ದೊಡ್ಡ ಸ್ವರದಲ್ಲಿ, ಅಥವಾ ಇನ್ನು ಕೆಲವರು ಮೌನದಿಂದ ಯಾವಾಗಲೂ ಧ್ಯಾನ ಮಾಡುವವರು, ಇನ್ನು ಕೆಲವರು ಎಲ್ಲ ಧರ್ಮಗಳ ಪುಸ್ತಕಗಳನ್ನು, ಪವಿತ್ರ ಪುಸ್ತಕಗಳನ್ನು ಓದಿ ಅದರ ಮೇಲೆ ಧ್ಯಾನ ಮಾಡುವವರು, ಅಥವಾ ದಿನವಿಡೀ ಪ್ರಾರ್ಥನೆ ಮಾಡುವವರು, ಬೇರೆ ಕೆಲಸವಿಲ್ಲದೆ ಕೇವಲ ಪ್ರಾರ್ಥನೆ ಮಾಡುತ್ತಾ ಇರುವವರು, ಅಥವಾ ಪ್ರವಚನ ಮಾಡುತ್ತಾ ಇರುವವರು, ಅಥವಾ ಗುರುಗಳಾಗಿ ಅಥವಾ ಧಾರ್ಮಿಕರಾಗಿಯೇ ಜೀವಿಸುವವರು, ಅಂತಹ ರೀತಿಯ ವಿವಿಧ ರೀತಿಯ ಪತಿ ಅಂತಿರು. ಇವರೆಲ್ಲರನ್ನು ನೋಡುವಾಗ ಬಹಳ ಖುಷಿ ಅನಿಸಿತು, ಸಂತೋಷವೆನಿಸಿತು. ನನ್ನ ಪತಿ ಕೂಡ ಈ ರೀತಿಯಾಗಿ ಇದ್ದರೆ ಒಳ್ಳೆಯದಿತ್ತು ಅನಿಸಿತು. ಆದರೆ ಅವಳಲ್ಲಿ ಒಂದು ಆಸೆ ಹುಟ್ಟಿತು. 2ನೇ ಮಾಳಿಗೆಯಲ್ಲಿ ಎಂತಹ ಪತಿ ಇರ್ಬೋದು? ಒಟ್ಟಾಗಿ 7 ಮಾಳಿಗೆಗಳಿವೆ. ಅದರಿಂದ 2ನೇ ಮಾಳಿಗೆಗೆ ಹೋಗಿ ನಾನು ನೋಡ್ತೇನೆ ಅಲ್ಲಿ ಎಂತಹ ಪತಿ ಸಿಗ್ತಾರಂತ. ಅದರಿಂದ ಮೊದಲನೇ ಮಾಳಿಗೆಯಿಂದ ಹೊರಗೆ ಬಂದು 2ನೇ ಮಾಳಿಗೆಯನ್ನು ಅವರು ಪ್ರವೇಶಿಸಿದರು, 2nd ಫ್ಲೋರ್. ಈ 2nd ಫ್ಲೋರಿನ ಒಳಗೆ ಹೋದ ತಕ್ಷಣ ಅಲ್ಲಿ ಶ್ರೀಮಂತ ಪತಿ ಅಂದಿರಿದ್ದಾರೆ, ಶ್ರೀಮಂತಿಕೆಯಿಂದ ತುಂಬಿದಂತಹ ಪತಿಗಳು. ಬಹಳ ಸಂತೋಷ ಆಯಿತು. ನಾನು ಮೊದಲನೇ ಪತಿಯನ್ನು ಬಿಟ್ಟದ್ದೇ ಒಳ್ಳೆಯದಾಯಿತು. ಯಾಕಂದರೆ ಕೇವಲ ಭಯಭಕ್ತಿ ಇದ್ದರೆ ಸಾಕಾಗೋದಿಲ್ಲ, ಹಣ ಕೂಡ ಬೇಕು, ಧನ ಕೂಡ ಬೇಕು, ಸಂಪತ್ತು ಬೇಕು. ಇಲ್ಲಿಯ ಪತಿಯಂದರಿಗೆ ಎಲ್ಲ ಸಂಪತ್ತಿದೆ, ವಿವಿಧ ರೀತಿಯ ಸಂಪತ್ತು. ದೊಡ್ಡ ಮನೆ ಇದ್ದವರು, ಅಥವಾ ದೊಡ್ಡ ಆಸ್ತಿ ಇದ್ದವರು, ಬೆಲೆ ಬಾಳುವ ಫ್ಲ್ಯಾಟ್ಗಳಿದ್ದವರು, ಅಥವಾ ಕಾರುಗಳಿದ್ದವರು, ಅಥವಾ ಒಳ್ಳೆ ಮೊಬೈಲ್ಗಳಿದ್ದವರು, ಪಿತ್ರಾರ್ಜಿತ ಆಸ್ತಿ, ತಂದೆ ತಾಯಂದ್ರಿಂದ ಬಂದಂತಹ ಆಸ್ತಿ ಇದ್ದವರು, ವಜ್ರ ವೈಡೂರ್ಯ ಬಂಗಾರಗಳಂತಹ ನಗಗಳಿದ್ದವರು, ವಿವಿಧ ರೀತಿಯ ಶ್ರೀಮಂತಿಕೆಯಿಂದ ತುಂಬಿದಂತಹ ಪತಿಯಂದರು. ಎಲ್ಲವನ್ನು ನೋಡುವಾಗ ಬಹಳ ಸಂತೋಷವಾಯಿತು. ಆದರೆ ಒಂದು ಆಸೆ ಹುಟ್ಟಿತು. ಈ ಮಾಳಿಗೆಯಲ್ಲಿ ಭಯಭಕ್ತಿ ಹಾಗೂ ಸಂಪತ್ತು 2 ಇದ್ದವರಿದ್ದಾರೆ. ಆದರೆ 3ನೇ ಮಾಳಿಗೆ ಹೋದಾಗ ಇವು 2 ಮಾತ್ರವಲ್ಲ, ಇನ್ನೊಂದು ಕೂಡ ಆಶೀರ್ವಾದ ಇರುವಂತಹ, ವರಗಳಿರುವಂತಹ ಪತಿ ನನಗೆ ಖಂಡಿತವಾಗಿ ಸಿಗ್ತಾನೆ ಅಂತ ಅಲ್ಲಿಂದ ಹೊರಗೆ ಬಂದು 3ನೇ ಮಾಳಿಗೆಗೆ ಪ್ರವೇಶಿಸಿದರು. ಅಲ್ಲಿ 3ನೇ ಮಾಳಿಗೆಯಲ್ಲಿ ಮಕ್ಕಳನ್ನು ಪ್ರೀತಿಸುವ ಪತಿಯಂದಿರಿದ್ದಾರೆ, ವಿವಿಧ ರೀತಿಯ ಮಕ್ಕಳನ್ನು. ವಾಹ್! ಕೆಲವರು ಒಂದೇ ಮಗು, ಅದನ್ನು ಬಹಳ ಪ್ರೀತಿಸುವವರು. 2 ಮಕ್ಕಳು ಅದನ್ನು ವಿಶೇಷವಾಗಿ ಪ್ರೀತಿಸುವವರು, ಅಥವಾ 12 ಮಂದಿ ಮಕ್ಕಳು ಅವರನ್ನು ಪ್ರೀತಿಸುವವರು, ಅಥವಾ ಬೇರೆಯವರ ನೆರೆಕರೆಯವರ ಎಲ್ಲರ ಮಕ್ಕಳನ್ನು ಕೂಡ ಪ್ರೀತಿಸುವರು. ಮಕ್ಕಳನ್ನು ಪ್ರೀತಿಸಿದ ಮಕ್ಕಳ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವವರು. ಆಗ ಇವರಿಗೆ ಬಹಳ ಸಂತೋಷವಾಯಿತು. ವಾಹ್! ನನ್ನ ಪತಿ ಇಂತಹ ಪತಿ ಆಗಿರಬೇಕು, ನನ್ನ ಮಕ್ಕಳ ಎಲ್ಲ ಕೆಲಸ ಕಾರ್ಯಗಳನ್ನು ಅವರೇ ಮಾಡಬೇಕು, ಅವರು ನನ್ನ ಮಕ್ಕಳನ್ನು ಒಳ್ಳೆಯದಾಗಿ ಪ್ರೀತಿಸಬೇಕು. ಯಾರಿಗೆ ಬೇಡ ಅಂತಹ ಪತಿ? ಖಂಡಿತವಾಗಿ. ಆದರೆ ಇನ್ನೊಂದು ಆಸೆ, 4ನೇ ಮಾಳಿಗೆಯಲ್ಲಿ ಏನಿದೆಯೋ ಅಂತ ಅದನ್ನು ನೋಡೋಣ ಅಂತ. ಅದಕ್ಕಾಗಿ 4ನೇ ಮಾಳಿಗೆಯನ್ನು ಪ್ರವೇಶಿಸಿದಾಗ ಅಲ್ಲಿ ಪತ್ನಿಯನ್ನು ಪ್ರೀತಿಸುವವರು ಬಹಳ ಪ್ರೇಮದಿಂದ, ರೊಮ್ಯಾಂಟಿಕ್ ರೀತಿಯಲ್ಲಿ ಪತ್ನಿಯನ್ನು ಎತ್ತಿಕೊಂಡು, ಪತ್ನಿಯನ್ನು ಯಾವಾಗಲೂ ಅಪ್ಪಿಕೊಂಡು, ಪತ್ನಿಗೆ ಯಾವಾಗಲೂ ಮುತ್ತಿಡುತ್ತಾ, ಅಥವಾ ಪತ್ನಿಯನ್ನು ಯಾವಾಗಲೂ ಸಮುದ್ರ ತೀರಕ್ಕೆ ಕರ್ಕೊಂಡು, ಫಿಲ್ಮಿಗೆ ಕರ್ಕೊಂಡು, ಪಿಕ್ನಿಕ್ಗೆ ಕರ್ಕೊಂಡು, ದೇಶ ವಿದೇಶಗಳಲ್ಲಿ ಪ್ರವಾಸ ಮಾಡಿಸುವಂತಹ ಪತಿಯಂದಿರು ಅಲ್ಲಿ ಲಭ್ಯವಾಗಿದ್ದಾರೆ. ಬಹಳ ಸಂತೋಷವಾಯಿತು, ಇಂತಹ ಪತಿ ನನಗೆ ಬೇಕು. ಆದರೆ ಇದಕ್ಕಿಂತ ಒಳ್ಳೆಯ ಪತಿ 5ನೇ ಮಾಳಿಗೆಯಲ್ಲಿ ಇರಬಹುದಂತ ಅವಳು 5ನೇ ಮಾಳಿಗೆಯನ್ನು ಪ್ರವೇಶಿಸಿದರು. ಅಲ್ಲಿ 5ನೇ ಮಾಳಿಗೆಯಲ್ಲಿ ಮನೆ ಕೆಲಸಗಳನ್ನು ಮಾಡುವಂತಹ ಪತಿಯಂದಿರು.
ಭಯಭಕ್ತಿ ಇದೆ, ಸಂಪತ್ತಿದೆ, ಮಕ್ಕಳನ್ನು ಪ್ರೀತಿಸ್ತಾರೆ, ಪತ್ನಿಯನ್ನು ಪ್ರೀತಿಸ್ತಾರೆ, ಮಾತ್ರವಲ್ಲ ಮನೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಇವಳಿಗೆ ಬಹಳ ಸಂತೋಷವಾಯಿತು. ನನ್ನ ಮನೆಯ ಎಲ್ಲ ಕೆಲಸ, ಅಡುಗೆ ಮಾಡುವ ಕೆಲಸ, ಶುಭ್ರ ಮಾಡುವ ಕೆಲಸ, ಗುಡಿಸುವ ಅಥವಾ ಒರೆಸುವ ಎಲ್ಲ ಕೆಲಸ ಮಾಡ್ತಾರೆ, ತೋಟದ ಕೆಲಸ ಕೂಡ ಎಲ್ಲ ಮಾಡುವಂಥ ಪತಿ ಇದ್ದಾರೆ. ಅಂತಹ ನನಗೆ ಪತಿ ಸಿಕ್ಕಿದ್ರೆ ಎಷ್ಟು ಒಳ್ಳೆಯದು. ಆದರೆ ಆಶೆ 6ನೇ ಮಾಳಿಗೆಯನ್ನು ನಾನು ನೋಡಬೇಕು ಖಂಡಿತವಾಗಿ. 6ನೇ ಮಾಳಿಗೆಗೆ ಪ್ರವೇಶಿಸುವಾಗ ಅಲ್ಲಿ ಬಹಳ ಅಂದವಾದ ಸುಂದರವಾದ ಪತಿ ಅಂದರು. ಇದಕ್ಕೆ ಬಹಳ ಸಂತೋಷವಾಯಿತು. ಕೇವಲ ಸಂಪತ್ತು ಮತ್ತು ಎಲ್ಲ ಇದ್ದರೆ ಸಾಕಾಗೋದಿಲ್ಲ, ಬಹಳ ಅಂದವಾಗಿರಬೇಕು, ನೋಡಲಿಕ್ಕೆ ಕೂಡ ಸುಂದರವಾಗಿರಬೇಕು. ಇಂತಹ ಪತಿ ನನಗೆ ಬಹಳ ಒಳ್ಳೆಯ ಪತಿ. ಎಲ್ಲ ಭಯಭಕ್ತಿ ಇದೆ, ಸಂಪತ್ತಿದೆ, ಮಕ್ಕಳನ್ನು ಪ್ರೀತಿಸ್ತಾರೆ, ಹೆಂಗಸರನ್ನು ಪ್ರೀತಿಸ್ತಾರೆ, ಮನೆ ಕೆಲಸ ಮಾಡ್ತಾರೆ, ಮಾತ್ರವಲ್ಲ ಸುಂದರವಾಗಿದ್ದಾರೆ. ಇಂತಹ ಪತಿ ನನಗೆ ಸಿಕ್ಕಿದ್ದಕ್ಕೆ ವಾವ್, ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಅದರಿಂದ ಇಲ್ಲಿಂದ ಮನೆಗೆ ಹೋಗೋಣ ಎನ್ನುವಷ್ಟರಲ್ಲಿ ಅವಳಿಗೆ ಆಸೆ ಬಂತು, 7ನೇ ಮಾಳಿಗೆ ಒಂದು ನೋಡಿ ಬರೋಣ. ಅದಕ್ಕಾಗಿ ಹೊರಗೆ ಬಂದು 7ನೇ ಮಾಳಿಗೆಯನ್ನು ಪ್ರವೇಶಿಸಿದಳು. ಅಲ್ಲಿ ಅವಳಿಗೆ ನಿರಾಶೆ ಕಾದಿತ್ತು. ಅಲ್ಲಿ ಒಂದು ದೊಡ್ಡ ಬೋರ್ಡ್ ಹಾಕಲ್ಪಟ್ಟಿತು, ಇಲ್ಲಿ ಯಾವ ಪತಿ ಅಥವಾ ಪತ್ನಿಯರು ಕೂಡ ಲಭಿಸುವುದಿಲ್ಲ, ನಿನ್ನ ದುರಾಶೆ ಬಹಳ ಹೆಚ್ಚಾಯಿತು, ನೀನು ಈಗ ಬರಿಗೈಯಲ್ಲಿ ಮನೆಗೆ ಹಿಂದಿರುಗಿ ಹೋಗು ಅಂತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿನ್ನ ದುರಾಶೆ ಹೆಚ್ಚಾಯಿತು, ಇಲ್ಲಿ ಯಾವ ಪತಿಯಂದಿರು ಯಾವ ಪತ್ನಿಯಂದಿರು ಸಿಗುವುದಿಲ್ಲ, ನಿನ್ನ ದುರಾಶೆ ಹೆಚ್ಚಾಯಿತು, ಇನ್ನು ಬರಿಗೈಯಲ್ಲಿ ಮನೆಗೆ ಹೋಗು. ಹೌದು ಪ್ರಿಯರೇ, ನಮ್ಮ ಜೀವನದಲ್ಲಿ ಒಂದು ವಿಶೇಷ ಆಶೆ ಇರ್ತದೆ. ನಮ್ಮ ಪತಿ ಹೀಗಿರಬೇಕು, ನನ್ನ ಪತ್ನಿ ಹೀಗಿರಬೇಕು, ನನ್ನ ಮಕ್ಕಳು ಹೀಗಿರಬೇಕು, ನನ್ನ ತಂದೆ ತಾಯಂದಿರು ಹಾಗಿರಬೇಕು, ನನ್ನ ಜನರು ಹೀಗಿರಬೇಕು, ನಮ್ಮ ರಾಜಕೀಯ ನಾಯಕರು ಹೀಗಿರಬೇಕು, ನಮ್ಮ ಸರ್ಕಾರ ಹೀಗಿರಬೇಕು. ಎಲ್ಲ ರೀತಿಯ ಪ್ರಿಯರೇ ನಮಗೆ ಆಶೆಗಳಿರ್ತವೆ. ಈ ಆಶೆಗಳಿರುವುದರಿಂದ ನಾವು ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ನಮಗೆ ಅಡ್ಡಿಯಾಗುತ್ತದೆ. ವಿ ಕ್ಯಾನಾಟ್ ಟೇಕ್ ಅ ಸ್ಟ್ರಾಂಗ್ ಡಿಸಿಷನ್ ಇನ್ ಅವರ್ ಲೈಫ್. ವಿ ಕ್ಯಾನಾಟ್ ಟೇಕ್ ಎ ಕನ್ಸಿಸ್ಟೆಂಟ್ ಡಿಸಿಷನ್ ಇನ್ ಅವರ್ ಲೈಫ್. ಅದಕ್ಕಿಂತ ಪ್ರಭು ಯೇಸು ಕ್ರಿಸ್ತರು ನಮಗೆ ಹೇಳುತ್ತಿದ್ದಾರೆ, ನೇಗಿಲಿಗೆ ಕೈ ಹಾಕಿ ಹಿಂದಕ್ಕೆ ನೋಡುವವನು ದೇವರ ಸಾಮ್ರಾಜ್ಯಕ್ಕೆ ತಕ್ಕವನು ಅಲ್ಲ. ನೇಗಿಲಿಗೆ ಕೈ ಹಾಕುವುದು. ನೀವು ನೇಗಿಲನ್ನು ನೋಡಿದಾರ ಇಲ್ವಾ? ನಾನು ಚಿಕ್ಕವನಿರುವಾಗ ನಮಗೆ ಹೊಲಗಳಿವೆ. ನಾನು ಹುಟ್ಟಿದ ತಂದೆ ತಾಯಂದಿರ ಮನೆಯಲ್ಲಿ ನಾವು 7 ಮಂದಿ ಮಕ್ಕಳು, ನಾನು ಕೊನೆಯವನು. ನಮಗೆ 7 ಎಕರೆ ಭತ್ತದ ಗದ್ದೆಗಳಿವೆ. ಆ ಸಮಯದಲ್ಲಿ ನಾನು ಚಿಕ್ಕವನಿರುವಾಗ 4 ಕೋಣಗಳು ಮತ್ತು ಎಷ್ಟೋ ಹಸುಗಳು, ದನಕರುಗಳು ಇದ್ದವು. ಅಲ್ಲಿ ನಾವು ಕೋಣಗಳನ್ನು ಉಪಯೋಗಿಸಿ ನಾವು ಗದ್ದೆಗಳನ್ನು, ಹೊಲಗಳನ್ನು ಉಳುತ್ತಿದ್ದೆವು. ಈ ಹೊಲಗಳನ್ನು ಉಳುವಾಗ ಈ ಕೋಣಗಳ ಕುತ್ತಿಗೆ ಮೇಲೆ ನೇಗಿಲನ್ನು ಇಡ್ತಿದ್ದೆವು. ಆ ನೇಗಿಲು ಉದ್ದವಾಗಿರ್ತದೆ. ಆ ನೇಗಿಲು ಒಂದು ತುದಿಯಲ್ಲಿ ಮೊನಚಾಗಿರ್ತದೆ. ಅದು ಮಣ್ಣಿನಲ್ಲಿ ಹೋಗಿ ಆ ಮಣ್ಣನ್ನು ಉಳ್ತದೆ. ನಾವು ಆ ನೇಗಿಲನ್ನು ಸರಿಯಾಗಿ ಹಿಡಿದುಕೊಳ್ಬೇಕು. ಅದನ್ನು ನಾನು ಎಷ್ಟೋ ಸಾರಿ ಹೊಲಗಳಲ್ಲಿ ಈ ಫ್ಲವಿಂಗ್ ಕೆಲಸ ಮಾಡಿದ್ದೇನೆ. ಮಾಡುವಾಗ ನಾವು ಜಾಗೃತಿಯಾಗಿರಬೇಕು. ಯಾಕಂದರೆ ಆ ನೇಗಿಲಿನ ಮೊನಚಾದ ಆ ಕಬ್ಬಿಣದ ಸಲಾಕೆ ಈ ಕೋಣಗಳ ಕಾಲುಗಳಿಗೆ ಅಥವಾ ಎತ್ತುಗಳ ಕಾಲುಗಳಿಗೆ ತಾಗ್ಬೋದು. ತಾಗದ ಹಾಗೆ ಮತ್ತು ನಾವು ಸರಿಯಾಗಿ ಉಳುತ್ತಾ ಆ ಲೈನ್ನಲ್ಲೇ ಹೋಗಬೇಕು, ಆ ಸಾಲಿನಲ್ಲಿಯೇ ಸರಿಯಾಗಿ ಹೋಗಬೇಕು. ಮನಸ್ಸೆಲ್ಲವನ್ನು ಕೇಂದ್ರೀಕೃತ ಮಾಡಿ ನಾವು ಉಳಬೇಕು. ಆ ರೀತಿಯಲ್ಲಿ ಮಾಡಿದಾಗ ಮಾತ್ರ ನಮ್ಮ ಭತ್ತದ ಹೊಲದ ಕೆಲಸ ಒಳ್ಳೆಯದಾಗ್ತದೆ. ಒಂದು ವೇಳೆ ಆಚೆ ಈಚೆ ನೋಡಿದರೆ ಕೋಣಗಳಿಗೆ ಕಾಲುಗಳಿಗೆ ತಾಗಿ ಅಥವಾ ಎತ್ತುಗಳ ಕಾಲುಗಳಿಗೆ ತಾಗಿ ಎತ್ತುಗಳೇ ಸಾಯುವ ಆಪತ್ತು ಇದೆ ಅಥವಾ ವಿಪತ್ತು ಇದೆ, ಒಂದು ರಿಸ್ಕ್ ಇದೆ. ಅದರಿಂದ ನೇಗಿಲೆ ಕೈ ಹಾಕಿದವನು ಹಿಂತಿರುಗಿ ನೋಡಬಾರದು. ಅಂದರೆ ಪ್ರಭು ಯೇಸು ಸ್ಪಷ್ಟಪಡಿಸ್ತಾರೆ, ನಮ್ಮ ಜೀವನದಲ್ಲಿ ನಾವು ದೃಢವಾದ ನಿರ್ಧಾರಗಳನ್ನು ಮಾಡಬೇಕು. ಪ್ರಭು ಯೇಸು ಕ್ರಿಸ್ತರು ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡರು. ಜೆರುಸಲೇಮಿಗೆ ಹೋಗಬೇಕು, ನಾನು ಅಲ್ಲಿ ಹೋಗಿ ಲೋಕೋದ್ಧಾರಕ್ಕಾಗಿ, ಸರ್ವ ಮಾನವ ಕುಲದ ಪಾಪ ಪರಿಹಾರಕ್ಕಾಗಿ ನಾನು ಅವರೆಲ್ಲರ ಪಾಪಗಳನ್ನು ನನ್ನ ಮೇಲೆ ಹೊತ್ತುಕೊಳ್ಬೇಕು. ಆ ಪಾಪದ ಶಿಕ್ಷೆಯನ್ನು ನಾನು ಅನುಭವಿಸಬೇಕು. ಆ ಶಿಲುಬೆಯ ಮರಣವನ್ನು ನಾನು ಅನುಭವಿಸಬೇಕು. ಆ ಶಿಲುಬೆಯ ವೇದನೆಯನ್ನು ನಾನು ಅನುಭವಿಸಬೇಕು. ಆ ಶಿಲುಬೆಯ ಮೇಲೆ 3 ಮೊಳೆಗಳಿಗೆ ನಾನು ನೇತಾಡಬೇಕು, 3 ಗಂಟೆಗಳಿಗಿಂತ ಹೆಚ್ಚು ಹೊತ್ತು ಆ ಮಧ್ಯಾಹ್ನದ ಬಿಸಿಲಿಗೆ. ಹಾಗೂ ನಾನು ಅಲ್ಲಿ ಸಾಯಬೇಕು. ನನ್ನ ಮರಣದಲ್ಲಿ ಮಾನವ ಕುಲಕ್ಕೆ ಜೀವೋದ್ಧಾರವಿದೆ, ಮಾನವ ಕುಲಕ್ಕೆ ಲೋಕೋದ್ಧಾರವಿದೆ, ಮಾನವ ಕುಲಕ್ಕೆ ಪಾಪದ ಶಿಕ್ಷೆಯಿಂದ ಸಂಪೂರ್ಣವಾದ ಬಿಡುಗಡೆ ಇದೆ. ಹಾಗೂ ನಾನು ಸತ್ತ ನಂತರ 3ನೇ ದಿನ ನಾನು ಪುನರುತ್ಥಾನನಾಗುವೆನು. ನನ್ನಲ್ಲಿ
ಸಮಸ್ತ ಲೋಕಕ್ಕೆ, ಎಲ್ಲ ಜನರಿಗೆ ಪುನರುತ್ಥಾನವಿದೆ. ನನ್ನೊಂದಿಗೆ ನನ್ನನ್ನು ನಂಬುವ ಪ್ರತಿಯೊಬ್ಬರಿಗೆ ನಾನೇ ನಿಜವಾದ ಮಾರ್ಗವಾಗಿದ್ದೇನೆ. ನನ್ನನ್ನು ನಂಬುವ ಪ್ರತಿಯೊಬ್ಬರನ್ನು ನಾನು ಅಪ್ಪಿಕೊಂಡು ನನ್ನ ದಿವ್ಯ ಹೃದಯದಲ್ಲಿ ಅವರಿಗೆ ಸ್ಥಾನವನ್ನು ಕೊಟ್ಟು ಅವರೆಲ್ಲರನ್ನು ತೆಗೆದುಕೊಂಡು ನಾನು ಸ್ವರ್ಗವನ್ನು ತೆರೆಯುವೆನು. ನನ್ನ ಮರಣದಲ್ಲಿ, ನನ್ನ ಪುನರುತ್ಥಾನದಲ್ಲಿ ಸ್ವರ್ಗವು ತೆರೆಯಲ್ಪಡುವುದು. ಮಾನವ ಕುಲವು ಸಮಸ್ತ ಮಾನವ ಕುಲವು ದೇವರಲ್ಲಿ ರಾಜಿ ಸಂಧಾನ ಮಾಡಿಕೊಳ್ಳುವುದು. ಅಂದರೆ ದೇವರು ಸಮಸ್ತ ಮನುಷ್ಯನ ಪಾಪಗಳನ್ನು ಕ್ಷಮಿಸುವರು. ಯಾಕೆಂದರೆ ಸಮಸ್ತ ಮನುಷ್ಯರ ಪಾಪದ ಶಿಕ್ಷೆಯನ್ನು ನಾನು ಶಿಲುಬೆ ಮೇಲೆ ಅನುಭವಿಸುವೆನು, ಹಾಗೂ ಸಮಸ್ತ ಮಾನವ ಕುಲಕ್ಕೆ ನಾನು ನಿತ್ಯ ಜೀವವನ್ನು ಒದಗಿಸುವೆನು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈ ಒಂದು ದೃಢ ನಿರ್ಧಾರದಿಂದ ಪ್ರಭು ಯೇಸು ಕ್ರಿಸ್ತರು ಜೆರುಸಲೇಮಿಗೆ ಹೋದರು. ಅಲ್ಲಿ ಎಷ್ಟೋ ಮಂದಿ ಅವರನ್ನು ವಿರೋಧಿಸುವವರು ಇದ್ದರೂ ಕೂಡ, ಎಷ್ಟೋ ವೇದನೆಗಳನ್ನು ಅವರು ಇದ್ದರೂ ಕೂಡ ಅವರು ದೃಢವಾದ ನಿರ್ಧಾರವನ್ನು ತಾಳಿ ನಿರ್ಧಾರವನ್ನು ತೆಗೆದುಕೊಂಡು ಅವರು ಜೆರುಸಲೇಮಿಗೆ ಹೊರಟರು. ನಮ್ಮ ಜೀವನದಲ್ಲಿ ಪ್ರಿಯರೇ, ನಾವು ದೃಢವಾದ ನಿರ್ಧಾರವನ್ನು ನಾವು ತೆಗೆದುಕೊಂಡಾಗ ನಮ್ಮ ಜೀವನದಲ್ಲಿ ನಾವು ದೇವರ ಆಶೀರ್ವಾದಗಳನ್ನು ಪಡೆಯಲು ನಮಗೆ ಸಾಧ್ಯವಾಗುತ್ತೆ. ಆದರೆ ದೃಢವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅಷ್ಟೊಂದು ಸುಲಭವಲ್ಲ. ಪ್ರಭು ಯೇಸು ಕ್ರಿಸ್ತರು ದಾರಿಯಲ್ಲಿ ಹೋಗುವಾಗ ಅಲ್ಲಿ ಒಬ್ಬನು ಹೇಳ್ತಾನೆ, ನೀವು ಎಲ್ಲಿ ಹೋದರೂ ಕೂಡ ನಿಮ್ಮನ್ನು ನಾನು ಹಿಂಬಾಲಿಸ್ತೇನೆ, ನಾನು ನಿಮ್ಮ ಹಿಂಬಾಲಕನಾಗುವುದಕ್ಕೆ ನನಗೆ ನೀವು ಅಪ್ಪಣೆ ಕೊಡಿರಿ ಅಂತ ಹೇಳಿದಾಗ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನರಿಗಳಿಗೆ ಗುಹೆಗಳುಂಟು, ಆಕಾಶದ ಪಕ್ಷಿಗಳಿಗೆ ಗೂಡುಗಳುಂಟು, ಆದರೆ ನರಪುತ್ರನಿಗೆ ತಲೆ ಇಡುವುದಕ್ಕೂ ಸ್ಥಳವಿಲ್ಲ. ಅಂದರೆ ಎಷ್ಟೋ ಮಂದಿ ದೇವರನ್ನು ಪ್ರಭು ಯೇಸು ಕ್ರಿಸ್ತರನ್ನು ಹಿಂಬಾಲಿಸ್ತಾರೆ. ಯಾಕೆ? ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಸ್ವಂತ ಆದಾಯಕ್ಕಾಗಿ. ಕೆಲವರು ಭಕ್ತಿಯ ನಾಟಕವಾಡಿ ಹಣ ಮಾಡುವವರಿದ್ದಾರೆ, ಮೋಸ ಮಾಡುವವರಿದ್ದಾರೆ. ಇಂತಹ ವ್ಯಕ್ತಿಗಳನ್ನು ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನೀನು ನನ್ನನ್ನು ಹಿಂಬಾಲಿಸುವುದು ಬೇಡ. ಬೇರೊಬ್ಬನಿಗೆ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನೀನು ನನ್ನನ್ನು ಹಿಂಬಾಲಿಸು. ಆಗ ಅವನು ಹೇಳ್ತಾನೆ, ನಾನು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮುಗಿಸುವ ತನಕ ನನಗೆ ಸಮಯ ಕೊಡಿ. ಅಂದರೆ ನಾನು ಮೊದಲು ನನ್ನ ತಂದೆ ತಾಯಂದಿರಿಗೆ ಜೀವಿಸಿ, ನನ್ನ ತಂದೆ ತಾಯಂದಿರು ಸತ್ತ ನಂತರ ನಾನು ಪ್ರಭು ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವೆನು. ಆಗ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಸತ್ತವರನ್ನು ಸತ್ತವರ ಅಂತ್ಯಕ್ರಿಯೆಗಳನ್ನು ಮಾಡಿರಿ. ಅದರ ಅರ್ಥ, ನೀನು ಯಾರೋ ಸಾಯುವುದಕ್ಕೆ, ಯಾರದೋ ಮದುವೆ ಆಗುವುದಕ್ಕೆ, ನೀನು ನಿನ್ನ ಮಕ್ಕಳ ಮದುವೆ ಆಗುವುದಕ್ಕೆ ಅಥವಾ ನಿನ್ನ ಮಕ್ಕಳ ಎಲ್ಲ ವಿದ್ಯಾಭ್ಯಾಸವನ್ನು ಮುಗಿಸೋದಕ್ಕೆ ಕಾಯುವುದು ಬೇಡ. ನೀನು ದೇವರ ಸಂದೇಶವನ್ನು ಕೇಳಿ ಪ್ರಭು ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿದ್ದಾರೆ. ಇದೇ ಸಮಯದಲ್ಲಿ, ಈ ಕ್ಷಣದಲ್ಲೇ ನೀನು ದೇವರ ಸಾಮ್ರಾಜ್ಯದ ಪ್ರಜೆಯಾಗಿ ಜೀವಿಸಲು ಆರಂಭಿಸಬೇಕು. ಅಂದರೆ ಪ್ರಭು ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವುದಂದರೆ ಇನ್ನೊಂದು ಊರಿಗೆ ಹೋಗುವುದಲ್ಲ. ದೇವರು ಕಳಿಸಿದರೆ ಇನ್ನೊಂದು ಊರಿಗೆ ಹೋಗು. ದೇವರು ಕಳಿಸದಿದ್ದರೆ ನಿನ್ನ ಮನೆಯಲ್ಲೇ, ನಿನ್ನ ವಿವಾಹ ಜೀವನದಲ್ಲೇ, ಅಥವಾ ನಿನ್ನ ಬ್ರಹ್ಮಚರ್ಯ ಜೀವನದಲ್ಲೇ, ಅಥವಾ ನಿನ್ನ ವೃದ್ಧಾಪ್ಯ ಜೀವನದಲ್ಲೇ, ನೀನೊಬ್ಬಳು ಒಬ್ಬ ವಿಧವೆಯಾಗಿರ್ಬೋದು ಅಥವಾ ವಿದುರನಾಗಿರ್ಬೋದು, ಆ ಜೀವನದಲ್ಲಿ ಕೂಡ ದೇವರ ಸಂದೇಶದಿಂದ ಜೀವಿಸು, ಪವಿತ್ರತೆಯಲ್ಲಿ ಜೀವಿಸು, ಭಯಭಕ್ತಿಯಲ್ಲಿ ಜೀವಿಸು, ವಿಶ್ವಾಸದಿಂದ ಜೀವಿಸು. ದೇವರ ಕೃಪೆ ನಿನ್ನ ಮೇಲೆ ಯಾವಾಗಲೂ ಇರ್ತದೆ. ನಿನ್ನೆ ಒಬ್ಬ ಮಗುವನ್ನು ತಂದಿದ್ದು. ಆ ಮಗು ಹುಟ್ಟಿದ್ದು ಒಂದು ದೊಡ್ಡ ಪವಾಡವಾಗಿದೆ, ಅದ್ಭುತವಾಗಿದೆ. ಆ ತಂದೆ ತಾಯಂದಿರು ಹೇಳ್ತಾರೆ, ಅವರಿಗೆ ವಿವಾಹ ಜೀವನದಲ್ಲಿ ಮಕ್ಕಳ ಸೌಭಾಗ್ಯವಿರಲಿಲ್ಲ. ಎಷ್ಟೋ ದಿನಗಳಿಂದ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಿದ್ರು. ಅವರಿಗೆ ಫೈಬ್ರಾಯ್ಡ್ಗಳಿದ್ದವು. ಡಾಕ್ಟರ್ ಹೇಳಿದರು ಗರ್ಭ ಧರಿಸುವುದೇ ಅಸಾಧ್ಯವಾಗಿತ್ತು. ಆದರೆ ಅವರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದರು. ಆಗ ಪ್ರಾರ್ಥನೆಯ ಸಮಯದಲ್ಲಿ ದೇವರೇ ಅವರಿಗೆ ಆ ಸಂದೇಶವನ್ನು ಕೊಟ್ಟಿದ್ದರು, ನಿನ್ನ ಜೀವನದಲ್ಲಿ ದೇವರೇ ದೊಡ್ಡ ಪವಾಡವನ್ನು ಮಾಡುವರಂತ. ಆಮೇಲೆ ಅವಳು ಗರ್ಭವತಿ ಆದಾಗ ಬಹಳ ಸಂತೋಷ. ಆದರೆ ಡಾಕ್ಟರ್ ಹೇಳಿದರು, ನಿನ್ನ ಗರ್ಭದಲ್ಲಿ ಗೆಡ್ಡೆ ಇದೆ, ಟ್ಯೂಮರ್ ಇದೆ, ಫೈಬ್ರಾಯ್ಡ್ ಇದೆ, ಸಿಸ್ಟ್ ಇದೆ, ಅದರಿಂದ ನೀನು ಅದನ್ನು ಅಬಾರ್ಟ್ ಮಾಡಬೇಕು. ಆ ಮಗು ಇಲ್ಲದಿದ್ದರೆ ಅಬ್ನಾರ್ಮಲ್ ಆಗಿ, ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಇಲ್ಲದ ಮಗು ಆಗಿ ಅದು ಹುಟ್ಟುವುದು. ಆದರೆ ಅವರು ನನ್ನ ಬಳಿಗೆ ಬಂದಾಗ ನಾನು ಹೇಳಿದ್ದು ಒಂದಿದೆ, ದೇವರು ಕೊಟ್ಟರೆ ದೇವರೇ ಕಾಪಾಡ್ತಾರೆ, ದೇವರ ಮೇಲೆ ನಂಬಿಕೆ ಇಟ್ಟು ಜೀವಿಸಿ. ಆಮೇಲೆ ದೇವರ ಮೇಲೆ ನಂಬಿಕೆ ಇಟ್ಟು ಜೀವಿಸಿದರು. ಆ ಡಾಕ್ಟರ್ ಹೇಳಿದೆ ಹಾಗೆ ಅವರು ಅಬಾರ್ಷನ್ ಮಾಡಲಿಲ್ಲ. ಆ ಮಗು ಹುಟ್ಟಿದ ನಂತರ ಸಂಪೂರ್ಣವಾದ ಆರೋಗ್ಯವಂತವಾದ ಮಗು ಹುಟ್ಟಿದೆ. ಈಗ 3 ತಿಂಗಳಾದ ನಂತರ ಆ ಮಗುವಂತ ಕರೆತಂದು ನನ್ನ ಕೈಯಲ್ಲಿ ಕೊಟ್ಟರು. ಆ ಮಗು ನೋಡಲಿಕ್ಕೆ ಎಷ್ಟೊಂದು ಸುಂದರವಾಗಿದೆ, ಎಷ್ಟೊಂದು ಹೊಳಪಿನ ಕಣ್ಣುಗಳು, ಎಷ್ಟೊಂದು ಒಳ್ಳೆಯ ಚರ್ಮ ಆ ಮಗುವಿನದು, ಒಳ್ಳೆಯ ತಲೆಯಲ್ಲಿ ಕೂದಲುಗಳು. ಆ ಮಗು ಅದ್ಭುತ. ಆ ಮಗುವೇ ದೇವರು ಮಾಡಿದಂಥ ಒಂದು ದೊಡ್ಡ ಅದ್ಭುತ ಆ ಕುಟುಂಬಕ್ಕಾಗಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ.
ನನ್ನ ಪ್ರೀತಿಯ ಸಹೋದರ ಸಹೋದರಿ, ದೇವರು ಇವತ್ತು ನಿನಗೆ ಕರೆ ಕೊಡುವುದಾದರೆ ನಿನ್ನ ಎಲ್ಲ ಕೆಟ್ಟ ಹವ್ಯಾಸಗಳನ್ನು, ಕೆಟ್ಟ ಪ್ರವೃತ್ತಿಗಳನ್ನು, ಕೆಟ್ಟ ಮಾತುಗಳನ್ನು, ಕೆಟ್ಟ ಜೀವನವನ್ನು ಬಿಟ್ಟು ದೇವರ ಆಜ್ಞೆಯನ್ನು ಸ್ವೀಕರಿಸಿ ಪ್ರಭು ಯೇಸು ಕ್ರಿಸ್ತರನ್ನು ಹಿಂಬಾಲಿಸು. ನೇಗಿಲಿಗೆ ಕೈಕೊಟ್ಟ ನಂತರ ಹಿಂತಿರುಗಿ ನೋಡದೆ ದೇವರ ಸಾಮ್ರಾಜ್ಯದ ಪ್ರಜೆಯಾಗಿ ಜೀವಿಸು. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸು. ಈ ಸಮಯ ದೇವರ ಕೃಪೆಯ ಸಮಯ, ದೇವರು ನಿನ್ನನ್ನು ಆಶೀರ್ವದಿಸುವಂತಹ ಸಮಯ, ದೇವರು ನಿನ್ನ ಜೀವನದಲ್ಲಿ ವಿಶೇಷವಾದ ಅದ್ಭುತಗಳನ್ನು ಮಾಡುವಂತಹ ಸಮಯ, ನಿನ್ನ ಎಲ್ಲ ನಕಾರಾತ್ಮಕವಾದ ಆಲೋಚನೆಗಳನ್ನು ಬಿಟ್ಟು ಬಿಡುವಂತಹ ಸಮಯ. ನಿರಾಶೆಗೊಳ್ಳಬೇಡ. ನಿರಾಶೆಯ ಆಲೋಚನೆಗಳು ನಿನ್ನ ಮನಸ್ಸಿನಲ್ಲಿ, ನಿನ್ನ ಹೃದಯದಲ್ಲಿ ಬರಲಿಕ್ಕೆ ಬಿಡಬೇಡ. ದೇವರು ನಿನ್ನನ್ನು ಆಶೀರ್ವಾದಕ್ಕಾಗಿ ನಿನ್ನನ್ನು ಸೃಷ್ಟಿಸಿದ್ದಾರೆ, ಆಶೀರ್ವಾದಕ್ಕಾಗಿ ನಿನಗೆ ಈ ಲೋಕದಲ್ಲಿ ಜೀವನವನ್ನು ಕೊಟ್ಟಿದ್ದಾರೆ. ನೀನೊಂದು ಆಶೀರ್ವಾದವಾಗುವೆಯಾ? ನಿನ್ನ ಕುಟುಂಬಕ್ಕೆ ಒಂದು ಆಶೀರ್ವಾದ, ನಿನ್ನ ಅಣ್ಣ ತಮ್ಮಂದಿರಿಗೆ, ನಿನ್ನ ಸಹೋದರರಿಗೆ ನೀನೊಂದು ಆಶೀರ್ವಾದ, ನಿನ್ನ ಸಮಾಜದಲ್ಲಿ ಒಂದು ಆಶೀರ್ವಾದ, ನಿನ್ನ ವ್ಯಾಪಾರದ ಸ್ಥಳದಲ್ಲಿ ನೀನೊಂದು ಆಶೀರ್ವಾದ, ನಿನ್ನ ಕೆಲಸದ ಆ ಸ್ಥಳದಲ್ಲಿ, ಇನ್ ದ ಇನ್ಸ್ಟಿಟ್ಯೂಷನ್, ಇನ್ ದ ಕಂಪನಿ, ಇನ್ ದ ಫ್ಯಾಕ್ಟ್ರಿ ನೀನೊಂದು ಆಶೀರ್ವಾದ, ನಿನ್ನ ನೆರೆಕರೆಯವರಲ್ಲಿ, ಸಮಾಜದಲ್ಲಿ ಒಂದು ಆಶೀರ್ವಾದವಾಗುವೆಯಾ? ತಂದೆಯಾದ ದೇವರೇ, ವಚನಾಮೃತ ಕಾರ್ಯಕ್ರಮದ ಎಲ್ಲ ವೀಕ್ಷಕರನ್ನು ಆಶೀರ್ವದಿಸಿರಿ. ಪ್ರತಿಯೊಬ್ಬರ ಕೋರಿಕೆಗಳ ಅನುಸಾರವಾಗಿ ಈ ಸಮಯದಲ್ಲೇ ಅವರನ್ನು ಆಶೀರ್ವದಿಸಿರಿ. ಎಲ್ಲ ರೋಗಗಳನ್ನು ಗುಣ ಮಾಡಿರಿ. ಎಲ್ಲ ರೋಗಿಗಳ ಅದು ಸಹಿಸಲಾರದ ನೋವುಗಳನ್ನು ದೂರ ತೊಲಗಿಸಿರಿ. ಸೈತಾನ ಪಿಶಾಚಿ ಶಕ್ತಿಗಳನ್ನು, ಮಾಟಮಂತ್ರದ ಶಕ್ತಿಗಳನ್ನು, ದುಷ್ಟ ಶಕ್ತಿಗಳನ್ನು, ಪಾತಾಳದ ಶಕ್ತಿಗಳನ್ನು ನಮ್ಮಿಂದ ದೂರ ತೊಲಗಿಸಿರಿ. ತಂದೆಯಾದ ದೇವರೇ, ನಿಮ್ಮ ಮಕ್ಕಳು ಸಂತೋಷದ, ಆನಂದ, ಆರೋಗ್ಯದ, ಸಮೃದ್ಧಿಯ, ಶ್ರೀಮಂತಿಗೆ, ಎಲ್ಲ ಸವಲತ್ತುಗಳ ಒಳ್ಳೆಯ ಜೀವನವನ್ನು ಜೀವಿಸುವಂತೆ ನಮ್ಮನ್ನು ಕರುಣಿಸಿರಿ. ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮೊಡನೆಯೂ ಇರಲಿ. ಸರ್ವಶಕ್ತ ದೇವರು, ಪಿತ ದೇವರು, ಪ್ರಭು ಯೇಸು ಕ್ರಿಸ್ತರು ಹಾಗೂ ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನಾನು ಪ್ರಯಾಣ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ. ನಾನು ಪ್ರಯಾಣ ಮಾಡುವಾಗ ನನ್ನ ಜೊತೆಗಿದ್ದು ಕಾಯುವವರೇ, ನನ್ನ ಪ್ರೀತಿಯ ಯೇಸುವೇ. ಮನಮರುಗುವ ದೇವರಂತೆ ನನ್ನ ಮನ್ನಿಸಿ ಕಾಪಾಡಯ್ಯ. ಮನಮರುಗುವ ದೇವರಂತೆ ನನ್ನ ಮನ್ನಿಸಿ ಕಾಪಾಡಯ್ಯ. ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ.